ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದರ ಚಂದ್ರಯಾನ 3 ಯಶಸ್ವಿಯಾದ ಬೆನ್ನಲ್ಲೇ ಈಗ ಎಲ್ಲರ ಬಾಯಿಯಲ್ಲೂ ಚಂದ್ರಯಾನದೇ ಮಾತು. ವಿವಿಧ ಸಂಘ ಸಂಸ್ಥೆಗಳು ಏರ್ಪಡಿಸಿದಂತಹ ಚಿತ್ರ ಸ್ಪರ್ಧೆ, ಪ್ರಾಜೆಕ್ಟ್ ತಯಾರಿ ಸ್ಪರ್ಧೆಗಳಲ್ಲಿ ಮಾತ್ರವಲ್ಲದೆ ಟ್ಯಾಬ್ಲೋಗಳಲ್ಲೂ ಚಂದ್ರಯಾನ 3 ರಾರಾಜಿಸ್ತಾ ಇದೆ. ಉಡುಪಿ ಜಿಲ್ಲೆಯ ಕೊಟ್ಟಪಾಡಿ ಮಟ್ಟು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ 30ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಚಂದ್ರಯಾನ 3ರ ಸ್ತಬ್ಧ ಚಿತ್ರ ಎಲ್ಲರ ಗಮನ ಸೆಳೆಯಿತು. ಮೆಕ್ಯಾನಿಕಲ್ ಇಂಜಿನಿಯರ್ ವಿದ್ಯಾರ್ಥಿ ಹಾಗೂ ಕಲಾವಿದರು ಆಗಿರುವ ಅಮಿತ್ ಅವರು ಚಂದ್ರಯಾನ 3ರಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಪ್ರಕ್ರಿಯೆಯ ಸ್ತಬ್ಧ ಚಿತ್ರವನ್ನು ಕಣ್ಣಿಗೆ ಕಟ್ಟುವಂತೆ ತಯಾರಿಸಿದ್ದು, ಅದನ್ನು ಸುಮಾರು 16 ಕಿಲೋಮೀಟರ್ ಸಾಗಿದ ಗಣೇಶ ವಿಗ್ರಹದ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದವರು ಮಾತ್ರವಲ್ಲ, ರಸ್ತೆ ಇಕ್ಕೆಲೆಗಳಲ್ಲಿ ನಿಂತಿದ್ದ ಸಾವಿರಾರು ಜನರು ನೋಡಿ ಕಣ್ತುಂಬಿಕೊಂಡರು. ಈ ವರ್ಷದ ಚೌತಿ ಹಬ್ಬದ ಇನ್ನೊಂದು ವಿಶೇಷ ಅಂದರೆ ಗಣಪತಿ ವಿಗ್ರಹವನ್ನು ತಿರುಪತಿ ವೆಂಕಟರಮಣ ರೂಪದಲ್ಲಿ ತಯಾರಿಸಲಾಗಿದೆ. ಕಟಪಾಡಿ ಮಟ್ಟು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಗಣೇಶೋತ್ಸವ ಸಂದರ್ಭದಲ್ಲಿ ಪೂಜಿಸುವ ಗಣಪತಿ ಜಲಗಣಪತಿ ಎಂದೇ ಪ್ರಸಿದ್ಧವಾಗಿದ್ದು, ಈ ವರ್ಷ ತಿರುಪತಿ ವೆಂಕಟರಮಣನ ರೂಪದ ಗಣೇಶ ಮೂರ್ತಿಯನ್ನು ತಯಾರಿಸಿ ತಂದು ಪೂಜಿಸಲಾಗಿತ್ತು. ಸಮಿತಿ ಅಧ್ಯಕ್ಷ ಜಗದೀಶ್ ವಿ ತಿಂಗಳಾಯ ಚಂದ್ರಯಾನ 3 ಸ್ತಬ್ಧ ಚಿತ್ರದ ರೂವಾರಿ ಅಮಿತ್ ಮತ್ತು ಅವರ ತಂದೆ ಲಕ್ಷ್ಮಣ್ ಉತ್ಸವದ ವಿಶೇಷತೆಯ ಕುರಿತು ನಮ್ಮ ಗುಡ್ಲಕ್ಕೆ ಮಾಹಿತಿ ನೀಡಿದರು. ಒಂದು ಟ್ಯಾಬ್ಲೋ ರೆಡಿ ಆಗಿರುವಂಥ ಭಾಳ ಖುಷಿ ಆಗುವಂಥದ್ದು. ಆ ಟ್ಯಾಬ್ಲೋ ಗಮನಿಸ್ತಾ ಇದ್ದಾಗೆ ನೋಡ್ತಾ ಹೋಗ್ಬೋದು. ಆ ವಿಕ್ರಮ ಲ್ಯಾಂಡರ್ನಿಂದ ಕೆಳಗೆ ಇಳಿತಾ ಇರುವಂಥ ಒಂದು ದೃಶ್ಯವನ್ನು ಗಮನಿಸ್ತಾ ಇರ್ಬೋದು. ನೈಜ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ಯಾಕಂದರೆ ಆ ಚಂದ್ರನ ಮೇಲೆ ಇಳಿದಿರುವಂಥ ವಿಕ್ರಮ್ ಲ್ಯಾಂಡರ್, ಅದರಿಂದ ಪ್ರಜ್ಞಾನ ಹೊರಗೆ ಬರುವಂಥ ಎಲ್ಲ ದೃಶ್ಯ ಗಮನಿಸ್ತಾ ಇದ್ದಾಗೆ ಎಸ್, ಚಂದ್ರಯಾನದ ಮೇಲೆ ನಾವು ನಿಂತಿದ್ದೇವಾ ಅಂತ ಹೇಳುವಂಥ ಒಂದು ಫೀಲ್ ಖಂಡಿತವಾಗಿ ಬರುವಂಥದ್ದು. ಎಸ್, ಈ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೇಗೆ ಆಲೋಚನೆವಾಯಿತು? ತಮ್ಮ ಹೆಸರು? ನಮ್ಮ ಈ ಒಂದು ನಮ್ಮ ಮಕ್ಕಳಿದ್ದಾರೆ, ಮತ್ತು ತಮ್ಮಂದಿರು ಒಟ್ಟಿಗೆ ಸೇರಿ ನಮ್ಮ ಒಂದು ಫ್ಯಾಮಿಲಿ ಗ್ರೂಪಿಂದ ಪ್ರತಿ ವರ್ಷ ಕೂಡ ಗಣೇಶೋತ್ಸವಕ್ಕೆ ವಿಭಿನ್ನ ರೀತಿಯ ಒಂದು ಟ್ಯಾಬ್ಲೋವನ್ನು ಮಾಡ್ತಾ ಬಂದಿರ್ತೇವೆ 25 ವರ್ಷದಿಂದ. ಅದೇ ಈ ವರ್ಷವೂ ಕೂಡ ಒಂದು ಹೊಸ ರೀತಿ 30ನೇ ವರ್ಷಕ್ಕೆ ವಿಭಿನ್ನ ಒಂದು ನಮ್ಮ ತಂದೆ ಮತ್ತು ತಾಯಿಯ ಹೆಸರಲ್ಲಿ ಒಂದು ಟ್ಯಾಬ್ಲೋವನ್ನು ಮಾಡಬೇಕಂತೇಳಿ ನಮ್ಮ ತಮ್ಮಂದಿರು ಮತ್ತು ಮಕ್ಕಳು, ಹೆಚ್ಚಾಗಿ ನನ್ನ ಮಗ ಅಮಿತ್ ಮತ್ತು ನಿಶ್ಚಿತ್ ಇದರ ಒಂದು ಕಾನ್ಸೆಪ್ಟನ್ನು ಮಾಡಿರ್ತಾರೆ. ಎಲ್ಲ ಉಳಿದಿದ್ದಾರೆ ಕಬ್ಬಿಣದಿಂದ. ಮತ್ತು ನಾನೊಂದು ಅದಕ್ಕೋಸ್ಕರನೇ ಅಂತ ವೆಲ್ಡಿಂಗ್ ಮಿಷಿನ್ ಎಲ್ಲ ತಗೊಂಡಿದ್ದೆ. ಹಾಂ, ನಾನು ಮತ್ತೆ ಎಲ್ಲ ಮಿಷಿನರಿ ಎಲ್ಲ ರೆಡಿ. ನೀವು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ತಾ ಇದ್ದೀರಿ ಮಾಡಿ. ಎಸ್, ಅದರಿಂದ ಯಾವ ರೀತಿಯಾಗಿ ಉಪಯೋಗ ಆಯ್ತು ಮಾಡಲಿಕ್ಕೆ? ಎಲ್ಲ ಅದೇ ಟೈರ್ ಎಲ್ಲ ತಂದು ಸ್ಕ್ರ್ಯಾಪಿಂದ ಎಲ್ಲ ಅದಕ್ಕೆಲ್ಲ ಬೇರಿಂಗ್ ಎಲ್ಲ ಕೂಡಿಸಿ ರೆಡಿ ಮಾಡಿ.